ಮೀನುಗಾರರ ಬಲೆಗೆ ಬಿದ್ದಿದೆ ರಾಶಿ ರಾಶಿ ಮೀನುಗಳು. ಉಡುಪಿಯ ಮಟ್ಟು ಕಡಲ ತೀರದಲ್ಲಿ ಮೀನಿನ ಸುಗ್ಗಿ. ಮೀನು ಸಂಗ್ರಹಿಸಲು ಮುಗಿಬಿದ್ದಿದ್ದಾರೆ ಸ್ಥಳೀಯ ನಿವಾಸಿಗಳು. ಕೈರಂಪಣಿ ಬಲೆಗೆ ಬಿತ್ತು ರಾಶಿ ರಾಶಿ ಮೀನುಗಳು. ಬೂತಾಯಿ, ಬಂಗುಡೆ, ಕಲ್ಲೂರು ಸೇರಿದಂತೆ ವಿವಿಧ ಬಗೆಯ ಮೀನುಗಳು, 1 ಟನ್ನಿಗೂ ಅಧಿಕ ಮೀನುಗಳು ಸಂಗ್ರಹವಾಗಿವೆ. ಇತ್ತೀಚೆಗೆ ರಾಜ್ಯದ ಕರಾವಳಿಯಲ್ಲಿ ಭರ್ಜರಿ ಮತ್ಸ್ಯಬೇಟೆ ನಡೆಯುತ್ತಿದೆ. ಉಡುಪಿ ಜಿಲ್ಲೆಯ ಕಡಪಾಡಿ ಸಮೀಪದ ಮಟ್ಟು ಕಡಲ ತೀರದಲ್ಲಿ ಈ ಮೀನಿನ ಸುಗ್ಗಿ ಕಂಡುಬಂದಿದೆ.